ಒಂದು ಕಾಲದಲ್ಲಿ ಈ ದೇವಸ್ಥಾನದಲ್ಲಿ ನಿತ್ಯ ಪೂಜೆ ಪುನಸ್ಕಾರಗಳು ನಡೀತಾ ಇದ್ವು. ಹಬ್ಬ ಹರಿದಿನಗಳಲ್ಲಿ ಸಂಭ್ರಮ ವಾತಾವರಣ ಅಲ್ಲಿ ಕಂಡು ಬರ್ತಾ ಇತ್ತು. ಆದರೆ ಇದೀಗ ಪುರಾತನ ದೇವಸ್ಥಾನ ಪಾಳುಬಿದ್ದಿದೆ. ಬಿದ್ದ ಕಟ್ಟಡಗಳು ಸಾವಿರ ಕಥೆಗಳನ್ನ ಹೇಳ್ತವೆ. ಇಷ್ಟಕ್ಕೂ ಈ ದೇವಾಲಯ ಯಾವುದು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ನೈಲಾಡಿಯಲ್ಲಿ ಸಹಸ್ರಾರು ವರ್ಷದ ಹಿಂದಿನ ಪುರಾತನ ಈಶ್ವರ ದೇವಸ್ಥಾನವೊಂದು ತೀರಾ ದುಸ್ಥಿತಿಯಲ್ಲಿದ್ದು ಪುನರುತ್ಥಾನ ಮಾಡಬೇಕಾಗಿದೆ. ಬಿಲ್ಲಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಈ ದೇವಸ್ಥಾನಕ್ಕೆ ಪೂಜೆ ಇಲ್ಲದೆ 5 ದಶಕಗಳೇ ಸಂದಿವೆ. ಸುತ್ತಲೂ ಪೊದೆ ಬೆಳೆದು ದೇವಸ್ಥಾನದ ಪಳೆಯುಳಿಕೆ ಮಾತ್ರ ಗೋಚರವಾಗುತ್ತಿದೆ. ಕೆಂಪು ಕಲ್ಲಿನಿಂದ ಮಾಡಲಾದ ಈ ದೇವಸ್ಥಾನದ ಪಂಚಾಂಗ ಕಾಟು ಕಲ್ಲಿನಿಂದ ನಿರ್ಮಾಣಗೊಂಡಿದೆ. ದೇವಸ್ಥಾನದ ಎದುರು ಭಾಗದಲ್ಲಿ ತೀರ್ಥ ಮಂಟಪ, ಅದರಲ್ಲಿ ನೆಲೆಸಿರುವ ನಂದಿ ಮಳೆ ಬಿಸಿಲಿಗೆ ತನ್ನ ಸ್ವರೂಪವನ್ನು ಕಳೆದುಕೊಂಡಿದೆ. ದೇವಸ್ಥಾನದ ಸುತ್ತುಪೌಳಿಗಳು ಕುಸಿದು ಬಿದ್ದು ಕೇವಲ ಪ್ರಾಂಗಣದ ಕುರುಹು ಕಾಣುತ್ತಿದೆ. ಬೆಳೆದು ನಿಂತ ಹುತ್ತಗಳು, ಮುರಿದು ಬಿದ್ದ ಹೆಬ್ಬಾಗಿಲು, ದೇವಸ್ಥಾನದ ಎದುರು ಭಾಗದಲ್ಲಿರುವ ಬಲಿಕಲ್ಲು ಎಲ್ಲವೂ ಅದರ ಹಿಂದಿನ ಜೀವಂತಿಕೆಗೆ ಸಾಕ್ಷಿ ನುಡಿಯುತ್ತಿದೆ. ಈ ದೇವಸ್ಥಾನದ ಹೆಬ್ಬಾಗಿಲಿನಲ್ಲಿ 50 ವರ್ಷದ ಹಿಂದೆ ಶಾಲೆಯೊಂದು ಇದ್ದು ಇದೀಗ ಈ ಶಾಲೆಯು ಮುಚ್ಚಿದೆ. ಸರ್ಕಾರದ ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಟ್ಟ ಈ ದೇವಸ್ಥಾನದಲ್ಲಿ ಹಿಂದೆ 100 ಎಕರೆ ಭೂಮಿ ಇತ್ತು. ಇಲ್ಲಿನ ನಿತ್ಯ ಪೂಜೆ ಮತ್ತು ಹಬ್ಬ ಹರಿದಿನಗಳನ್ನು ಆಚರಿಸಲಾಗುತ್ತಿತ್ತು. ಹೀಗೆಂದು ಇಲ್ಲಿನ ಸ್ಥಳೀಯರು ಹೇಳುತ್ತಾರೆ. ಕದ್ರಂಜೆ ಮಾಲಿಂಗೇಶ್ವರ ದೇವಸ್ಥಾನ ಅಂತಕ್ಕಂಥದ್ದು ಇಡೀ ಬಿಲ್ಲಾಡಿ ಗ್ರಾಮದ ಪ್ರತಿಯೊಬ್ಬರಿಗೂ ಸಂಬಂಧಪಟ್ಟಂಥ ಈಶ್ವರ ದೇವಸ್ಥಾನ. ಪ್ರತಿ ಗ್ರಾಮದಲ್ಲಿ ಒಂದು ಮಾಲಿಂಗೇಶ್ವರನ ದೇವಸ್ಥಾನ ಇರೋದು ವಾಡಿಕೆ ನಮ್ಮ ಹಿಂದೂ ಧರ್ಮದಲ್ಲಿ. ಆ ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ ವಾಡಿಕೆಯಂತೆ ನಮ್ಮ ಗ್ರಾಮದಲ್ಲಿ ಈ ಒಂದು ಮಾಲಿಂಗೇಶ್ವರ ದೇವಸ್ಥಾನ ಅಂತಕ್ಕಂಥ ಸುಮಾರು 50 ವರ್ಷಗಳ ಹಿಂದೆ ಇಲ್ಲಿ ನಿತ್ಯ ಪೂಜೆ, ಹಾಗೆ ಶಿವರಾತ್ರಿ ಉತ್ಸವ, ಎಲ್ಲ ಸೇವೆಗಳು, ಸೋಣೆ ಆರತಿ, ಎಲ್ಲ ಸೇವೆಗಳು ನಡೀತಾ ಇತ್ತು. ಎಲ್ಲಿ ತನಕ ಅಂದರೆ ನೈಲಾಡಿ ಕಂಬಳ ಆಗುವಾಗ ಆ ಕಂಬಳದ ದಿನ ಮಾಲಿಂಗೇಶ್ವರ ಸನ್ನಿಧಿಯಲ್ಲಿ ಸಂಜೆ ರಂಗಪೂಜೆ ನಡೀತಾ ಇತ್ತು. ಅನಂತರ ಕಂಬಳದ ಸೇವೆ ಸಂಪೂರ್ಣಗೊಳ್ತಾ ಇತ್ತು. ಅದೇ ರೀತಿಯಲ್ಲಿ ಈ ಒಂದು ದೇವಸ್ಥಾನದಲ್ಲಿ ಒಂದು ಪ್ರಾಥಮಿಕ ಶಾಲೆ ಕೂಡ ಇತ್ತು. ಇಲ್ಲಿ ಅದೆಷ್ಟೋ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಇಲ್ಲಿಂದ ಪಡೆದುಕೊಂಡು ಹೋಗಂತೆ. ಅದೇ ರೀತಿಯಲ್ಲಿ ಈಗ ಕೂಡ ಕಲಿತಂಥ ವಿದ್ಯಾರ್ಥಿಗಳು ಈಗ ಕೂಡ ಇದ್ದಾರೆ. ಅದೇ ರೀತಿ ಮಲ್ಲು ಮಾಸ್ಟರ್ ಅಂತ ಅವರು ಕೂಡ ಇಲ್ಲಿ ಶಿಕ್ಷಕರಾಗಿದ್ದರು. ಅದೇ ರೀತಿ ಬಿಲ್ಲಾಡಿ ದೊಡ್ಡಮನೆ ನಾರಾಯಣ ಶೆಟ್ಟರು ಅವರು ಕೂಡ ಇಲ್ಲಿ ಶಿಕ್ಷಕರಾಗಿದ್ದರು. ಹಾಗೆ ಕದ್ರಂಜೆ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ 2006ನೇ ಇಸವಿಯಲ್ಲಿ ಜುಲೈ ತಿಂಗಳಿನ ಮಧ್ಯಾಹ್ನದ ಸಂದರ್ಭದಲ್ಲಿ ನನ್ನ ತಾಯಿ ಈ ಕ್ಷೇತ್ರದ ಸಮೀಪದ ಒಂದು ಶಾಲೆಯ ವಠಾರದಲ್ಲಿ ಈ ದೇವಸ್ಥಾನದ ಒಳಗಡೆ ಇರುವ ಹೆಬ್ಬಾಗಿಲಿನಲ್ಲಿ ವಿದ್ಯೆಯನ್ನು ಕಲಿತು ಈ ದೇವಾಲಯ ಅಜೀರ್ಣಾವಸ್ಥೆಯಲ್ಲಿದೆ ಅನ್ನುವುದನ್ನು ನನ್ನ ತಾಯಿ ನನಗೆ ಹೇಳಿ, ಈ ಕ್ಷೇತ್ರಕ್ಕೆ ಮಧ್ಯಾಹ್ನ ಒಂದು 2-3 ಗಂಟೆಯ ಹೊತ್ತಿಗೆ ನಾನು ಒಬ್ಬನೇ, ಯಾರೂ ಇರಲಿಲ್ಲ, ನಾನು ಮತ್ತೊಬ್ಬ ಸಣ್ಣ ಹುಡುಗನನ್ನು ಕರ್ಕೊಂಡು ಈ ಕ್ಷೇತ್ರಕ್ಕೆ ಬಂದೆ. ಇಲ್ಲಿರುವ ಎಲ್ಲ ಪರಿಸರಗಳು ಮುಚ್ಚಿ ಹೋಗಿ ದೇವಾಲಯದಲ್ಲಿ ಪೂಜೆ ಇಲ್ಲ. ಯಾವ ಮರಗಳು, ಹುಲ್ಲು, ಮರ, ಕಲ್ಲು, ಮಣ್ಣು ಇದರಲ್ಲೆಲ್ಲ ತುಂಬಿಕೊಂಡಿದೆ. ಇದನ್ನೆಲ್ಲ ನೋಡಿ ಊರಿನ ಪ್ರಮುಖರಿಗೆ ತಿಳಿಸಿ, ಆವಾಗಲೇ ಅವರು ತಿಳಿಸಿದ್ದಾರೆ, ಈ ಊರಿನ ಹರ್ಷ ಶೆಟ್ಟಿ ಅಂತ, ಈ ಸುತ್ತಮುತ್ತಲಿನ ಜಾಗ ಅವರ ಕುಟುಂಬದ ಅಧೀನದಲ್ಲಿರುವುದರಿಂದ ಅವರಿಗೆ ತಿಳಿಸಿ ಈ ಕ್ಷೇತ್ರವನ್ನು ಜೀರ್ಣೋದ್ಧಾರ ಮಾಡುವ, ಸಾರ್ವಜನಿಕರಿಗೆಲ್ಲ ತಿಳಿಸಿ ಒಂದು ಪೂಜೆ ಇತ್ಯಾದಿಗಳನ್ನು ಮಾಡಿಕೊಂಡು ಕ್ಷೇತ್ರ ಅಥವಾ ನಮ್ಮ ಊರು ಗ್ರಾಮಗಳು ಒಳ್ಳೆಯದಾಗಬೇಕಂತ ಅವರಿಗೆ ಸದ್ಯ ಅರ್ಚಕ
ಅರ್ಚಕರ ಸಂಭಾವನೆ, ಪೂಜೆಗೆ ಬೇಕಾದ ವ್ಯವಸ್ಥೆಗಳು ಇಲ್ಲದೆ ಗ್ರಾಮದ ಜನರಿಂದ ಇದನ್ನು ನಿರ್ವಹಿಸಲಾಗದೆ ಗತಕಾಲದ ವೈಭವ ಸಾರುತ್ತಿದ್ದ ಪುರಾತನ ದೇವಸ್ಥಾನ ಅಜೀರ್ಣಾವಸ್ಥೆಗೆ ತಲುಪಿದೆ. ಇಂತಹ ತೀರಾ ದುಸ್ಥಿತಿಯಲ್ಲಿರುವ ದೇವಸ್ಥಾನವನ್ನು ಊರವರು ಮತ್ತು ಸಾರ್ವಜನಿಕರು ಹಾಗೂ ದಾನಿಗಳಿಂದ ಪುನರುತ್ಥಾನ ಮಾಡುವ ಕಾರ್ಯ ಆಗಬೇಕಿದೆ. ಶಿವರಾಮಾಚಾರ್ಯ, ಸ್ಪಂದನ ಟಿವಿ.